ಉಡುಪಿ ನಗರಸಭೆಯ ವತಿಯಿಂದ ನಗರದ ಮಸೀದಿ ಬಳಿ ಇರುವ ಅನಧಿಕೃತ ಕಟ್ಟಡವೊಂದನ್ನು ತೆರವು ಕಾರ್ಯಾಚರಣೆ ಇಂದು ಬೆಳ್ಳಂಬೆಳಗ್ಗೆ ನಡೆಸಲಾಗಿದೆ. ಎಸ್ಡಿಪಿಐ ಉಡುಪಿ ಜಿಲ್ಲಾಧ್ಯಕ್ಷ ನಜೀರ್ ಅಂಬಾಕಿಲೋ ಮಾಲಕತ್ವದ ಈ ಕಟ್ಟಡದಲ್ಲಿ 2 ಹೋಟೆಲ್ಗಳಿದ್ದು, ಈ ಕಟ್ಟಡ ಯಾವುದೇ ಡೋರ್ ನಂಬರ್ಗಳಿಲ್ಲದೆ ಅನಧಿಕೃತವಾಗಿ ನಿರ್ಮಿಸಲಾಗಿದೆ ಎಂದು ಆರೋಪಿಸಲಾಗಿತ್ತು. ಈ ಕಟ್ಟಡವನ್ನು ತೆರವುಗೊಳಿಸಲು ನಗರಸಭೆಯು ಹೋಟೆಲ್ ಮಾಲಕರಿಗೆ ನೋಟಿಸ್ ಜಾರಿ ಮಾಡಿತ್ತು. ಇದರ ವಿರುದ್ಧ ಮಾಲಕರು ಹೈಕೋರ್ಟ್ ಮೆಟ್ಟಿಲೇರಿ ತಡೆಯಾಜ್ಞೆಯನ್ನ ತಂದಿದ್ರು. ಬಳಿಕ ನಗರಸಭೆಯು ಆ ತಡೆಯಾಜ್ಞೆಯನ್ನ ಹೈಕೋರ್ಟ್ನಿಂದ ತೆರವುಗೊಳಿಸುವಲ್ಲಿ ಯಶಸ್ವಿಯಾಗಿತ್ತು. ಕಳೆದ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ಕಟ್ಟಡ ತೆರವುಗೊಳಿಸುವಂತೆ ನೋಟಿಸ್ ಜಾರಿ ಮಾಡಲಾಗಿತ್ತು. ಅದರಂತೆ ಮಾಲಕರು ನಿನ್ನೆ ರಾತ್ರಿಯೇ ಅಂಗಡಿ ಹೋಟೆಲ್ಗಳ ಸಾಮಗ್ರಿಗಳನ್ನು ತೆರವುಗೊಳಿಸಿದ್ರು. ಇಂದು ಬೆಳಗ್ಗೆ ಆಗಮಿಸಿದ ಅಧಿಕಾರಿಗಳ ತಂಡ ಪೊಲೀಸ್ ಭದ್ರತೆಯೊಂದಿಗೆ ತೆರವು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಇದೆ ಅಂತ ಆ ವಿಷಯದಲ್ಲಿ ಭೇಟಿ ಕೊಟ್ಟದಕ್ಕೆ ಪ್ರತಿಫಲವಾಗಿ ನಮ್ಮ ಬಿಲ್ಡಿಂಗ್ ಅನ್ನು ಉಡುಪಿ ಜಿಲ್ಲಾಧ್ಯಕ್ಷ ಎಸ್ಡಿಪಿಐ ಅದರ ಹೆಸರಿನ ಮೇಲೆಗೆ ತೆರವುಗೊಳಿಸ್ತಾ ಇದ್ದಾರೆ. ಆ ಚರ್ಚೆಯಲ್ಲಿ ಸಹ ಬಂದದ್ದು ಉಡುಪಿ ಜಿಲ್ಲಾಧ್ಯಕ್ಷನ ಅಕ್ರಮ ಕಟ್ಟಡ ಅಂತ. ಇದು ಅಕ್ರಮ ಕಟ್ಟಡ ಅಲ್ಲ, ಯಾರದೇ ಜಾಗದಲ್ಲಿ ಕಟ್ಟಿದ್ದಲ್ಲ, ಮಸೀದಿಯ ಜಾಗ ಇದು. ಮಸೀದಿಯ ಜಾಗದಲ್ಲಿ ಇದ್ದ ಡೋರ್ ನಂಬರನ್ನು ಎಕ್ಸ್ಟೆನ್ಷನ್ ಮಾಡಿ ಕಟ್ಟಿ ನಗರಸಭೆಗೆ ಅಪೀಲ್ ಕೊಟ್ಟಿದ್ದೇವೆ ನಾವು. ಅದಕ್ಕೆ ಡೋರ್ ನಂಬರ್ ಕೊಡಲಿಕ್ಕೆ ಯಾವ ರೀತಿಯ ಟ್ಯಾಕ್ಸ್ ಕಟ್ಟಿ ಡೋರ್ ನಂಬರ್ ಬೇಕು ಆ ರೀತಿಯಲ್ಲಿ ಕೊಟ್ಟಿದ್ದೇವೆ. ಅದಕ್ಕೆ ಅವರು ತೆರವುಗೊಳಿಸಿ ಬಂದದಕ್ಕೆ ಕೋರ್ಟಿಗೆ ಹೋಗಿದೆ. ಕೋರ್ಟಿನ ಇಂಜೆಕ್ಷನ್ ರಿಜೆಕ್ಟ್ ಆಗಿದೆ. ರಿಜೆಕ್ಟ್ ಆದ ನಂತರ 8 ತಿಂಗಳು ತನಕ ಇವರಿಗೆ ಏನು ಪ್ರಾಬ್ಲಮ್ ಇರಲಿಲ್ಲ. ಇದು ರಿಜೆಕ್ಟ್ ಆಗಿ 8 ತಿಂಗಳಾಗಿತ್ತು. ಏನು ಪ್ರಾಬ್ಲಮ್ ಇಲ್ಲ. ಈ ಮೊನ್ನೆ ಸ್ಟೇಟ್ಮೆಂಟ್ನ ನಂತರ ಇವರಿಗೆ ಒಂದು ಸಲ ಅದರ ಬಗ್ಗೆ ಈ ಸ್ಟೆಪ್ ತಗೊಂಡಿದ್ದಾರೆ. 100% ಹಿಜಾಬ್ ಕಾರಣ ಅಲ್ಲ, ಹಿಜಾಬ್ನ ಬಗ್ಗೆ ಸತ್ಯ ಸ್ಟೇಟ್ಮೆಂಟ್ ಕೊಟ್ಟದ್ದು ಕಾರಣ ಅಷ್ಟೇ. ಅಕ್ರಮ ಕಟ್ಟಡ ಅಲ್ಲ ಇದು. ಯಾಕೆಂದರೆ ಅಕ್ರಮ ಕಟ್ಟಡ ಆದರೆ ನಾವು ಮುನ್ಸಿಪಾಲಿಟಿಗೆ ಹೋಗೋದಿಲ್ಲ. ನಾವು ಒಂದು ಡೋರ್ ನಂಬರ್ ಇದ್ದದನ್ನು ಎಕ್ಸ್ಟೆನ್ಷನ್ ಮಾಡಿ, ಇದರ ಮುಂಚೆ ಇದೇ ಲೆವೆಲಲ್ಲಿ ಇತ್ತಿದ್ರು, ಆ ಹಳೆ ತಗಡು ಹಾಕಿ ಇದ್ದದ್ದನ್ನು ನಾವು ಒಂದು ಚಂದ ಮಾಡಿ ಕಟ್ಟಿ ಅದಕ್ಕೆ ಎಕ್ಸ್ಟೆನ್ಷನ್ ಮಾಡಿದ್ದನ್ನು ಡೋರ್ ನಂಬರ್ ಕೇಳಲಿಕ್ಕೆ ಹೋದದ್ದು. ಇದೇ ಮುನ್ಸಿಪಾಲಿಟಿ ಒಳಗಿರುವವರ ಕೆಲವರ ಹತ್ರ ಮಾತಾಡಿ ಅವರ ಸಲಹೆ ಮೇರೆಗೆ ಹೋದದ್ದು. ಹೋಗಿ ಅಲ್ಲಿಂದ ನಂತರ ನಮಗೆ ಡೋರ್ ನಂಬರ್ ಸಿಗಲಿಲ್ಲ. ಕಾರಣದಿಂದಾಗಿ ಈ ಥರ ಆಯಿತು. ಇದಕ್ಕಿಂತ ಕ್ರಿಟಿಕಲ್ ಕಂಡೀಷನ್ನಲ್ಲಿ ಇರುವಂಥ ಕೆಲವಾರು ಕಟ್ಟಡಗಳಿವೆ ಇಲ್ಲಿ ರೋಡಲ್ಲಿ ಇರುವಂಥದ್ದು. ಅದಕ್ಕೆ ಏನು ಮಾಡಲಿಲ್ಲ ಅವರು. ಅದಕ್ಕೆ ನಾವು ಮಾಡಬೇಕಂತ ಹೇಳೋದು ಸಲ್ಲ ನಾವು. ಅದಕ್ಕೆ ಮಾಡದೆ ಖಾಲಿ ನಮ್ಮದೊಂದು ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಅನ್ನುವ ನೆಲೆಯಲ್ಲಿ ಇದನ್ನು ಬಂದು ಹಿಜಾಬ್ನ ವಿಷಯದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟದಕ್ಕಾಗಿ ಡೆಮೊಲಿಷನ್ಗೆ ಬಂದಿದೆ. ನಾವು ಏನು ಅವರಿಗೆ ಉಪದ್ರ ಮಾಡಲಿಲ್ಲ. ತೆರವುಗೊಳಿಸಲಿಕ್ಕೆ ಬಂದವರಿಗೆ ನಾವು ಹೇಳಿದ್ದೇವೆ, ನಾವೇ ತೆರವುಗೊಳಿಸಿ ಕೊಡ್ತೇವೆ ಅಂತ ನಾವೇ ಕೊಡ್ತಾ ಇದ್ದೇವೆ.